ಸುರತ್ಕಲ್ ಕಾನಾ ಎಂಆರ್ಪಿಎಲ್ ಜನತಾ ಕಾಲೋನಿ ರಸ್ತೆ ದುರವಸ್ಥೆ ಗುಂಡಿಗಳನ್ನು ಮುಚ್ಚದ ಮಂಗಳೂರು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿತನವನ್ನು ಖಂಡಿಸಿ ಕಾನಾ ಜಂಕ್ಷನ್ನಲ್ಲಿ ಡಿವೈಎಫ್ಐ ನೇತೃತ್ವದಲ್ಲಿ ಮೆರವಣಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಭೂತದಹನ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ, ಶಾಸಕ ಭರತ್ ಶೆಟ್ಟಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸುವುದರಲ್ಲಿ ದಯನೀಯ ವೈಫಲ್ಯ ಕಂಡಿದ್ದಾರೆ. ಹಿಂದಿನ ಶಾಸಕರ ಅವಧಿಯಲ್ಲಿ ಮಂಜೂರಾಗಿದ್ದ ಹೊಸ ರಸ್ತೆ ನಿರ್ಮಾಣ ಯೋಜನೆ ಭರತ್ ಶೆಟ್ಟಿ ಅವರ ಬೇಜವಾಬ್ದಾರಿತನದಿಂದ ರದ್ದುಗೊಂಡಿದೆ. ಸುರತ್ಕಲ್ ಕೃಷ್ಣಾಪುರ ಮಾರುಕಟ್ಟೆ ಕಾಮಗಾರಿಗಳಿಗೂ ತಡೆ ಬಿದ್ದಿದೆ. ಅಭಿವೃದ್ಧಿ ಕಾರ್ಯ ನಡೆಸಲಾಗದ ಭರತ್ ಶೆಟ್ಟರು ಮತೀಯ ಭಾವನೆಗಳನ್ನ ಕೆರಳಿಸಿ ತನ್ನ ವೈಫಲ್ಯಗಳನ್ನ ಮುಚ್ಚಿಡಲು ನೋಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಂಗಳೂರು ಉತ್ತರ ಕ್ಷೇತ್ರ, ಹಳೆಯ ಸುರತ್ಕಲ್ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಯಾವತ್ತೂ ಈ ರೀತಿ ಹಿಂದೆ ಇರಲಿಲ್ಲ. ಮಾನ್ಯ ಶಾಸಕ ಭರತ್ ಶೆಟ್ಟರ ವೈಫಲ್ಯದಿಂದಾಗಿ ಇವತ್ತು ಸುರತ್ಕಲ್ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಹಿನ್ನಡೆಯನ್ನ ಸಾಧಿಸ್ತಾ ಇದೆ. ಸುರತ್ಕಲ್ಗೆ ಕಪ್ಪು ದಿನಗಳನ್ನ ಭರತ್ ಶೆಟ್ಟರು ತಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಈ ರಸ್ತೆಯೂ ಕೂಡ ಹಾಗೆ ಇದೇ ರೀತಿಯಲ್ಲಿ ಜನತಾ ಕಾಲೋನಿಯಲ್ಲಿ ನೂರಾರು ಮನೆಗಳಿದೆ, ಸಾವಿರಾರು ನಾಗರಿಕರಿದ್ದಾರೆ. ಪಾಪ ಅವರು ಯಾವ ರೀತಿ ಓಡಾಟ ಮಾಡಬೇಕು, ಅವರ ವಾಹನಗಳ ಟೂ ವೀಲರ್ಗಳೆಲ್ಲ ಹೋಗುವಾಗ ಎಷ್ಟು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾರೆ. ಮಳೆ ಬಂದರೆ ಸಾಕು ಇಡೀ ಕೆಸರಾಗ್ತದೆ, ಜಾರ್ತಾರೆ, ಬೀಳ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೆ ಭಯ ಪಡುವಂಥ ಸ್ಥಿತಿ ಇದೆ. ಅದರಿಂದಾಗಿ ಈ ರಸ್ತೆಯನ್ನು ತಕ್ಷಣ ತೇಪೆ ಹಾಕಬೇಕು. MRPL ಇದೆ, BSF ಇದೆ, HPCL ಇದೆ. ಯಾರ್ಯಾರನ್ನ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಟೇಬಲ್ ಗುದ್ದೋದೆಲ್ಲ ಭರತ್ ಶೆಟ್ರೆ, ನಿಮ್ಗೆ ತಾಕತ್ತಿದ್ರೆ MRPL ಟೇಬಲ್ ಗುದ್ದಿ, BSF ಟೇಬಲ್ ಗುದ್ದಿ, CZ ಟೇಬಲ್ ಗುದ್ದಿ. ಈ ರಸ್ತೆಯಲ್ಲಿ ನಿಮ್ಮ ವಾಹನ ಓಡಾಟ ಮಟ್ಟಿಗೆ ಬಿಡೋದಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಹೇಳಿ, ಆವಾಗ ನಾವು ಬೆಂಬಲ ಕೊಡ್ತೀವಿ. ಅದು ಬಿಟ್ಟು ಯಾವ್ಯಾವ ಪ್ರಚೋದನಕಾರಿ ಭಾಷಣ ಮಾಡುವವರನ್ನ ಕರ್ಕೊಂಡು ಬರೋದು, ಸರ್ಕಲ್ಗೆ ಏನೇನೋ ಹೆಸರಿಡೋದು. ಈ ಗುಂಡಿಗೆ ಏನು ಹೆಸರಿಡೋಣ? ಹಾಗಾದ್ರೆ ಜನತಾ ಕಾಲದಲ್ಲಿ ಏನೇನೋ ಗುಂಡಿಗಳಾಗಿದ್ದಾವೆ, ಆ ಗುಂಡಿಗಳಿಗೆ ಏನು ಹೆಸರಿಡೋಣ? ಈ ವೇಳೆ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಜ್, ಡಿವೈಎಫ್ಐ ಮುಖಂಡರಾದ ಶ್ರೀನಾಥ್ ಕುಲಾಲ್, ಮತ್ಸೂದ್ ಬಿಕೆ, ಅಜ್ಮಾಲ್ ಅಹ್ಮದ್, ಜಾಯ್ ಡಿಸೋಜಾ, ಮೊಹಮ್ಮದ್ ಜಾಯ್, ಅಬುಬಕ್ಕರ್ ಬಾವಾ, ನವಾಜ್ ಕುಲಾಯ್, ಗಿರೀಶ್ ಜನತಾ ಕಾಲೋನಿ, ಮೆಹಬೂಬ್ ಖಾನ್, ಫ್ರಾನ್ಸಿಸ್ ಖಾನಾ, ಟ್ಯಾಂಕರ್ ಚಾಲಕರ ಸಂಘದ ಅಧ್ಯಕ್ಷರಾದ ಬಾಲು, ರಿಕ್ಷಾ ಚಾಲಕರ ಸಂಘದ ಪ್ರಮುಖರಾದ ಹನ್ಜಾ, ಇಬ್ರಾಹಿಂ, ಲಕ್ಷ್ಮೀಶ, ಬಶೀರ್ ಮುಂತಾದವರಿದ್ದರು. ಕಾಂಚನಾ ಹ್ಯುಂಡೈ NH75 ಪಾಟೀಲ್ ಮಂಗಳೂರು. ಫೋನ್ ನಂಬರ್ 08242430 ಮೊಬೈಲ್ 9900144113. ನಿಯರ್ ದುರ್ಗಾಂಬಾ ಟೆಂಪಲ್, ತಡಂಬೈಲ್, ಸುರತ್ಕಲ್. ಫೋನ್ ನಂಬರ್ 6366933715. ಆಪೋಸಿಟ್ ಸೈಂಟ್ ಫಿಲೋಮಿನಾ ಹೈಸ್ಕೂಲ್, ದರ್ಬೆ, ಪುತ್ತೂರ್. ಮೊಬೈಲ್ 9740873450.